ಸಾಧನೆ ಮಾಡಲು ವಯಸ್ಸಿನ ಹಂಗಿಲ್ಲ ಅನ್ನೋ ಮಾತಿನಂತೆ ಹಿರಿ ವಯಸ್ಸಿನಲ್ಲಿ ಹಾಡಿದ ಹಾಡಿಗೆ ಜನಮನ್ನಣೆಯನ್ನ ಪಡೆದ ದಿಟ್ಟ ಮಹಿಳೆ ಪುತ್ತೂರು ಪುರುಷರಕಟ್ಟೆಯ ರೇವತಿಯವರು. ವೃತ್ತಿಯಲ್ಲಿ ಬೀಡಿ ಕಟ್ಟುವ ಮಹಿಳೆಯಾದರೂ ತಾನು ಯಾರಿಗೂ ಕಮ್ಮಿ ಇಲ್ಲ ಎನ್ನುವಂತೆ ತನ್ನ ಸುಮಧುರ ಕಂಠದ ಮೂಲಕ ಹಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಆಮಂತ್ರಣ ಪರಿವಾರ್ ಫೇಸ್ಬುಕ್ ಪೇಜ್ ಮೂಲಕ ಹಾಡಿದ್ದ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಅನ್ನೋ ಹಾಡು ಕೇವಲ ಒಂದೇ ವಾರದಲ್ಲಿ 20 ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದಿತ್ತು. ಈ ಬಗ್ಗೆ ಕಹಳೆ ನ್ಯೂಸ್ನಲ್ಲೂ ವಿಶೇಷ ಕಾರ್ಯಕ್ರಮವನ್ನ ಪ್ರಸಾರ ಮಾಡಲಾಗಿತ್ತು. ಇದೀಗ ಇವರ ಸಾಧನೆಯನ್ನ ಕಂಡು 3 ಬ್ರದರ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ರವರು ತುಳುನಾಡ ಸತ್ಯ ಕೊರಗಜ್ಜ ಹಾಡನ್ನ ಹಾಡಿಸುವ ಮೂಲಕ ಇವರ ಸಾಧನೆಗೆ ತಮ್ಮ ಪ್ರೋತ್ಸಾಹ ನೀಡಿದ್ದಾರೆ. ಈ ಹಾಡಿಗೆ ಸಾಹಿತ್ಯವನ್ನ ಚಂದ್ರಕಾಂತ್ ರೈ ನೀಡಿದ್ರೆ ಮ್ಯೂಸಿಕ್ ಅನ್ನ ಚೇತನ್ ರೈ ಒದಗಿಸಿದ್ದಾರೆ. ಕೊರಗಜ್ಜನ ಭಕ್ತಿಗೀತೆಯನ್ನ ಭಕ್ತಿಪೂರ್ವಕವಾಗಿ ರೇವತಿಯವರು ಹಾಡಿದ್ದಾರೆ. ರೇವತಿಯವರ ಪ್ರತಿಭೆಗೆ ಇನ್ನಷ್ಟು ಅವಕಾಶಗಳು ಒಲಿದು ಬಂದು ಇನ್ನಷ್ಟು ಯಶಸ್ಸನ್ನ ಕಾಣಲಿ ಅನ್ನೋದೇ ನಮ್ಮ ಆಶಯ. ಜನ್ಮದ ಪುಣ್ಯ ಪಡಿ